ಸೊನ್ಮೆಲು ನಮ್ಮಕುಡ್ಲ ತುಳು ವಾರ್ತೆಲು ಇತ್ತ ವಾರ್ತೆದ ವಿವರ ಕರಾವಳಿದ ಬುಲೆಚಲಿಗ ಸರ್ಕಾರ ಮಹತ್ವದ ಕಾಳಜಿ ಇದೆ ತೊಂದಣೊಂದು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಂತ್ಯರ ಕಾರ್ಲಾಡು ಬುಧಾರ 180 ಕೋಟಿ ರೂಪಾಯಿ ಖರ್ಚಿದ ಎಣ್ಣೆ ಹೊಳೆ ಪಣಿ ನೀರಾವರಿ ಯೋಜನೆ ಉದಿಪನ ಮಲ್ತದ 6 ಪಾತಿರಿಯರು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬುಧವಾರ ಕಾರ್ಲಾಡ್ 180 ಕೋಟಿ ರೂಪಾಯಿ ಖರ್ಚಿದ ಎಣ್ಣೆ ಹೊಳೆ ಪಣಿ ನೀರಾವರಿ ಯೋಜನೆ ಉದಿಪಾನ ಮಲ್ತೇರ 590 ಮುಖ್ಯಮಂತ್ರಿಯರ ಅಣೆಕಟ್ಟದ ನೆರಗ ಗಂಗಾ ಪೂಜೆ ಮಲ್ತೇರ ಮಂತ್ರಿ ಗೋವಿಂದ ಕಾರಜೋಳ ಒಟ್ಟುಗಿತ್ತೇರ. ಕಾರ್ಯಕ್ರಮ ಉದಿಪನ ಮಲ್ತದ ಬಸವರಾಜ ಬೊಮ್ಮಾಯಿ ಪಾತ್ರದ ಕಾರವಾರ ಬೊಕ್ಕ ಕುಡ್ಲಾಡ ರಡ್ಡು ಮುಖ್ಯ ಬಂದರುಂಡು ರಡ್ಡು ಬಂದರ್ಲೆಡೆ ಹೆಚ್ಚಿನ ಪಡವಲನ ಒಟ್ಟುಗು ಅವಲು ವ್ಯವಹಾರ ಮಲ್ಪರೆ ಹೆಚ್ಚಿಗೆ ಜಮೀನು ಕೊರ್ಪನ ವ್ಯವಸ್ಥೆ ಮಂದಂಡ ಎನ್ಮ ಮೀನುಗಾರಿಕಾ ಬಂದರ್ ಕಟ್ಟಿಯರೆ ಈ ದುಂಬೆ ಪಣವು ಒದಗಾದಂಡ ಕಾಮಗಾರಿ ಬೇಗ ಶುರುವಾಪುಂಡು ಕರಾವಳಿದ ಬುಲೆಚಲಿಗ ಸರ್ಕಾರ ಮಹತ್ವದ ಕಾಳಜಿದ ತುಂದುಣೊಂದು ಮುಖ್ಯಮಂತ್ರಿ ಪಂಡೇರ. ಈ ಭಾಗದಲ್ಲಿ ಹಲವಾರು ಸಮಸ್ಯೆಗಳಿತ್ತು. ಅದರಲ್ಲಿ ಡೀಮ್ಡ್ ಫಾರೆಸ್ಟ್ ಸಮಸ್ಯೆ. ನಾನು ಕಳೆದ ಬಾರಿ ಮಂಗಳೂರಿಗೆ ಬಂದಾಗ ಹೇಳಿದ್ದೆ, ಮುಂದಿನ 1 ತಿಂಗಳ ಒಳಗಡೆ ಡೀಮ್ಡ್ ಫಾರೆಸ್ಟ್ನ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೇಳಿದ್ದೆ. ಆ ಪ್ರಕಾರ ಬಗೆಹರಿಸಿ ಆದೇಶವನ್ನು ಮಾಡಿ ಇವತ್ತು ಸುಮಾರು 6,33,000 ಎಕರೆ ಡೀಮ್ ಫಾರೆಸ್ಟಿಂದ ಹೊರಗಡೆ ತೆಗೆದು ಯಾರು ಉಳುಮೆಯನ್ನು ಮಾಡ್ತಾರೆ ಅವರಿಗೆ ಹಕ್ಕುಪತ್ರವನ್ನು ಕೊಡುವಂಥದ್ದು. ಡೀಮ್ ಫಾರೆಸ್ಟಲ್ಲಿ ಯಾರು ಮನೆಗಳನ್ನು ಕಟ್ಟಿದ್ದಾರೆ, ಪ್ಲಾಟ್ಗಳನ್ನು ಮಾಡಿದ್ದಾರೆ, ಅವರಿಗೆ ಹಕ್ಕುಪತ್ರವನ್ನು ಕೊಡುವಂಥ ಬಹಳ ವರ್ಷದ 30-40 ವರ್ಷದಿಂದ ಆ ಭೂಮಿಯಲ್ಲಿದ್ದರೂ ಕೂಡ ಆ ಭೂಮಿ ಅವ್ರದ್ದಾಗಿರಲಿಲ್ಲ. ಅಂಥವ್ರಿಗೆ ಹಕ್ಕನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ನೀರಾವರಿ ಬೊಕ್ಕ ಜಲಸಂಪನ್ಮೂಲ ಮಂತ್ರಿ ಗೋವಿಂದ ಕಾರಜೋಳ ಪಾತಿರ್ದ ಸ್ವತಂತ್ರ ಬತ್ತಿ ಬೊಕ್ಕ ಅಂಚನೆ 28 ಲಕ್ಷ ಏಕರದತ್ತು ಜಾಗೆಗೆ ನೀರಾವರಿ ಸವಲತ್ತು ಒದಗಾದ ಆಂಡ 125 ಭೂಮಿ ಪಡಿಲು ಆತಂಡ ಅಂಚಾದ ರೈತರು ನೀರು ಕಮ್ಮಿ ಕಳಿಸದು ಭೂಮಿದ ಗುಣಮಟ್ಟ ಹಳವಂದಿನಂಚ ತೂವನೊಡೊಂದು ಪಂಡಿರ. ಸುಮಾರು 15% ಭೂಮಿ ಸೌಳು ಜೌಳು ಆಗ್ತಾ ಇದೆ, ಭೂಮಿ ಬರಡಾಗ್ತಾ ಇದೆ. ಆ ಕಾರಣಕ್ಕಾಗಿ ರೈತರು ಎಚ್ಚೆತ್ತುಕೊಂಡು ನೀರನ್ನ ಮಿತವಾಗಿ ಬಳಸಬೇಕು, ವೈಜ್ಞಾನಿಕವಾಗಿ ಬಳಸಬೇಕು. ಯಾವ ಬೆಳೆಗೆ ನೀರು ಎಷ್ಟು ಅಗತ್ಯದ ಅಷ್ಟನ್ನೇ ಮಾತ್ರ ಉಪಯೋಗ ಮಾಡಿದಾಗ ಮಾತ್ರ ಭೂಮಿಯನ್ನ ನಾವು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದ. ಇರದಿದ್ರೆ ಭೂಮಿಯ ಗುಣಮಟ್ಟ ಹಾಳಾಗಿ ಮುಂದಿನ ದಿನಮಾನಗಳಲ್ಲಿ ಬರಡು ಭೂಮಿಯಾಗಿ ಪರಿಣಮಿಸುವಂಥ ಒಂದು ಅಪಾಯ ಇದೆ. ಅದಕ್ಕಾಗಿ ಬಂಧುಗಳೇ, ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನೀರನ್ನು ಮಿತವಾಗಿ ಬಳಸಿ ಹೆಚ್ಚು ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿಕೊಳ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಲದ ಶಾಸಕರ ಇಂಧನ ಕನ್ನಡ ಬೊಕ್ಕ ಸಂಸ್ಕೃತಿ ಮಂತ್ರಿ ವಿ ಸುನಿಲ್ ಕುಮಾರ್ ಪಾತಿರ್ದು 100 ಹೆಚ್ಚಿನ ನಮೂನೆದ ಕಿಂಡಿ ಅಣೆಕಟ್ಟಲೆನ ಮಲ್ತದ ತಾಲೂಕುಡು 200 ಹೆಚ್ಚ ಕಿಂಡಿ ಅಣೆಕಟ್ಟು ಉಂಡು. ಪಶ್ಚಿಮ ವಾಹಿನಿ ಯೋಜನೆಡು ಮುಖ್ಯಮಂತ್ರಿಲು 500 ಕೋಟಿ ರೂಪಾಯಿಯನ್ನು ಬಜೆಟ್ ಹಿಡ್ಕೊರ್ನೇಕೈ ಈತ್ ಮಾತ ಕಿಂಡಿ ಅಣೆಕಟ್ಟಲೆನ ಇಡೀ ಜಿಲ್ಲೆಡು ಕಟ್ಟಾಯರೆ ಸಾಧ್ಯ ಆನಂದ್ ಪಂಡ್ಯರ. ಮಾನ್ಯ ಬೊಮ್ಮಾಯಿ ಅವರು ಕಳೆದ ಬಾರಿಯ ಬಜೆಟ್ನಲ್ಲಿ ಮತ್ತು ಈ ಬಾರಿಯ ಬಜೆಟ್ನಲ್ಲಿ ಪಶ್ಚಿಮ ವಾಹಿನಿ ಅನ್ನುವಂಥ ಒಂದು ವಿಶೇಷವಾದಂತಹ ಯೋಜನೆಯನ್ನ ವಿಶೇಷವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಹರಿಯುವಂತ ಸಣ್ಣ ಸಣ್ಣ ನದಿಗಳಿಗೆ, ಸಣ್ಣ ಸಣ್ಣ ಹಳ್ಳಗಳಿಗೆ ಚೆಕ್ ಡ್ಯಾಮ್ಗಳನ್ನು ಮಾಡಿ ನೀರನ್ನು ಇಂಗಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿ ಕಳೆದ 2 ವರ್ಷದ ಬಜೆಟ್ನಲ್ಲಿ ತಲಾ 500 ಕೋಟಿ ರೂಪಾಯಿ ಅನುದಾನವನ್ನ ನಮ್ಮ 2 ಜಿಲ್ಲೆಗಳ ಕೊಟ್ಟರು. ಅದರ ಪರಿಣಾಮವಾಗಿ ಇಡೀ ನಮ್ಮ 2 ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ 100 ರೀತಿಯಾದಂತಹ ಕಿಂಡಿ ಅಣೆಕಟ್ಟೆಗಳನ್ನು ಇವತ್ತು ನಾವು ಮಾಡಿದ್ದೇವೆ. ನಮ್ಮ ತಾಲೂಕಿನಲ್ಲಿ ಹತ್ರ 200ಕ್ಕೂ ಹೆಚ್ಚು ಕಿಂಡಿ ಅಣೆಕಟ್ಟೆಗಳನ್ನು ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಪಶ್ಚಿಮ ವಾಹಿನಿ ಯೋಜನೆ ಅಡಿಯಲ್ಲಿ 500 ಕೋಟಿ ರೂಪಾಯಿಯನ್ನ ಬಜೆಟ್ನಲ್ಲಿ ನಮಗೆ ಕೊಟ್ಟಿದ್ರಿಂದ ನಮ್ಮ ತಾಲೂಕನ್ನು ಸೇರಿಸಿಕೊಂಡಂತೆ ಇಡೀ ಜಿಲ್ಲೆನಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಕಿಂಡಿ ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಕಿಂಡಿ ಅಣೆಕಟ್ಟೆಗಳನ್ನು ಒದಗಿಸಿದಂತ ನಮ್ಮ ಸರ್ಕಾರಕ್ಕೆ ಮತ್ತು ಮಾನ್ಯ ಬೊಮ್ಮಾಯಿ ಅವರಿಗೆ ನಾನು
ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಂತ್ರಿ ರಾಯ್ನ ಆರ್ ಅಶೋಕ್ ಎಸ್ ಅಂಗಾರ ಬೊಕ ಕೋಟಾ ಶ್ರೀನಿವಾಸ ಪೂಜಾರಿ ಕಾರ್ಯಕ್ರಮಟಿತ್ತರ. ಸಿನಿಮಾದ ಪುದರ್ ಪೊಯ್ಯಿ ಪದ ಪನ್ಪುನಾರು KK ಪಂಡದು ಪುದರ್ ಪಡಿತಿನ ಕೃಷ್ಣಕುಮಾರ್ ಕುನ್ನತ್ ಅಂಗಾರ ರಾತ್ರಿ ತೀರಿಯರು ಅರಿಗು 53 ವರ್ಷ ಪ್ರಾಯದಿತ್ತನು. 14 ಹೆಚ್ಚ ಸರ್ತಿ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಪ್ರಶಸ್ತಿ ಅರೆಗು ಸಂದದಿತ್ತನು. ಸಿನಿಮಾದ ಪುದರ್ ಪೊಯ್ಯಿ ಪದ ಪನ್ಪನಾರು KK ಪಂಡದು ಪುದರ್ ಪಡಿತನ ಕೃಷ್ಣಕುಮಾರ್ ಕುನ್ನತ್ ಅಂಗಾರ ರಾತ್ರಿ ತೀರಿಯರು. ಪಶ್ಚಿಮ ಬಂಗಾಳದ ಕೋಲ್ಕತ್ತಾಡು ಕಾರ್ಯಕ್ರಮ ಮುಗಿತದ ಹೋಟೆಲ್ಗೆ ಪೊಯ್ ಕುಡ್ಲೆ ಬೂರ್ನ KK ಹೃದಯಘಾತಾದ ತಿಳ್ದೇರು ಅರಿಗು 53 ವರ್ಷ ಪ್ರಾಯ ತಂಡು. ಕೋಲ್ಕತ್ತಾದ ನಜಜಲ್ ಮಂಚಡ್ ಸಂಗೀತ ಕಾರ್ಯಕ್ರಮ ಮುಗಿತದ ಕೂಟದ ಒಟ್ಟುಗು ಹೋಟೆಲ್ಗೆ ಪೊಯ್ ಬೆರಿಕೆ ಹೃದಯಘಾತ ಆದ ಬೂರ್ದೇರು ಅಪಗನೆ ಅರೆನ ಆಸ್ಪತ್ರೆ ಕೊನೊಂಡಲ ಅರೆನ ಪ್ರಾಣ ಪೋತುಂಡು. ಪುದರ್ ಪೊಯ್ಯಿ ಪಾಕ ಹಿಂದಿ ಪದ ಪಂತಿನ ಕೃಷ್ಣಕುಮಾರ್ ಕುನ್ನತ್ ಕನ್ನಡ ಚಿತ್ರಗೀತೆಲ ಪಂತಿರ ಫಿಲಂ ಫೇರ್ ಪ್ರಶಸ್ತಿ ಪಡಿತಿರ. ದೇಶ ಪಿದೈ ದೇಶಲೆಡ್ ಸಂಗೀತ ಕಾರ್ಯಕ್ರಮ ಕೊಡ್ದು ಮಲ್ಲ ಪುದರ್ ಪಡೆಯನ 6 ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಗುಜರಾತಿ ಭಾಷೆದ ಗಾಯಕರಾದಿತ್ತರ. 14 ಹೆಚ್ಚ ಕನ್ನಡ ಪದ ಪಂತಿರ. ಕನ್ನಡ, ಮಲಯಾಳಂ ಬೊಕ ತಮಿಳು ಚಿತ್ರರಂಗಡು ಭಾರಿ ಎಡ್ಡ ಹಿನ್ನೆಲೆ ಗಾಯಕ ಪ್ರಶಸ್ತಿ ಪಡಿತಿರ. 14 ಹೆಚ್ಚ ಸರ್ತಿ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಪ್ರಶಸ್ತಿ ಪಡಿತಿನ ಕೃಷ್ಣಕುಮಾರ್ ಟಿವಿ ಧಾರಾವಾಹಿ ರಿಯಾಲಿಟಿ ಶೋ ಕಾರ್ಯಕ್ರಮಕ್ಲ ಪದ ಪಂತಿರ. 2 ಸರ್ತಿ ಮೆಟ್ ಪಾಕಿಸ್ತಾನ ಟಿವಿ ಕಾರ್ಯಕ್ರಮಕ್ಕೂ ಪದ ಪಂತಿರ. ಕೃಷ್ಣಕುಮಾರ್ ಕುನ್ನತ್ ನಾವು ಭಾರಿ ಬೇಜಾರದ ಸಂಗತಿ ಅರೆನ ಪದದ ಒಟ್ಟುಗಾರೆನ ಏಪಲ ನೆನಪುವ ಅರೆನ ಕುಟುಂಬ ಬೊಕ ಅಭಿಮಾನಿಲಿಗೆ ಬೇಜಾರು ತಿರುಪಾವೊಂದಿಲ್ಲ ಅಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. ಯಕ್ಷಗಾನದ ಚೌಕಟ್ಟು ಮೀರಂದೆ ಒರಿಪಾಂಡ ಯಕ್ಷಗಾನ ಒರಿಯುಂಡು ಬೊಕಾವು ನಮ್ಮನ್ನು ಒರಿಪಾವುಂಡು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ತೀರ್ಥ ಸ್ವಾಮೀಜಿ ಪಂತೆರ. ಒಡಿಪುದ ಪರ್ಯಾಯ ಶ್ರೀ ಕೃಷ್ಣಾಪುರ ಮಠ ಬೊಕ ಯಕ್ಷಗಾನ ಕಲಾರಂಗ ಒಟ್ಟಾದ ನಡಪಾಯಿನ ವೃತ್ತಿನಿರತ ಯಕ್ಷಗಾನ ಕಲಾವಿದರ್ನ 24ನೇ ವರ್ಷದ ಸಭೆಟ್ ಆರು ಆಶೀರ್ವಚನ ಕೊರಿಯರು. ಒಡಿಪುದ ಪರ್ಯಾಯ ಶ್ರೀ ಕೃಷ್ಣಾಪುರ ಮಠ ಬೊಕ್ಕ ಯಕ್ಷಗಾನ ಕಲಾರಂಗದ ಒಟ್ಟು ಸಿರಿಗೇಡ ಅಂಗಾರೆ ಒಡಿಪು ಶ್ರೀಕೃಷ್ಣ ಮಠದ ಅಂಗಣ್ಣುಡು ವೃತ್ತಿನಿರತ ಯಕ್ಷಗಾನ ಕಲಾವಿದರ್ನ 24ನೇ ವರ್ಷದ ಸಭೆ ಅಟ್ಟಣೆ ಮಲ್ತದಿತ್ತರ. ಯಕ್ಷಗಾನ ಕಲಾರಂಗದ ಗುರುಕಾರ್ಯರು ಗಂಗಾಧರ ರಾವ್ ಸರ್ವೆರೆಲ್ಲ ಎತ್ಕೊಂಡಿರ. ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಇಲ್ಲಡಿ ಎಂಚ ಒಂಜಿ ಕುಟುಂಬನು ತೂವನ್ವರ ಅಂಚನೆ ಯಕ್ಷಗಾನ ಕಲಾರಂಗ ಆಟದ ಕಲಾವಿದರೆಂತೂ ಒಂದು ಬೈದಂಡ ಯಕ್ಷಗಾನ ಚೌಕಟ್ಟು ಮೀರಂದೆ ಒರಿಪಾಂಡ ಯಕ್ಷಗಾನ ಒರಿಯುಂಡು ಬೊಕ ಅವು ನಮನ್ನು ಒರಿಪಾವುಂಡು ಕಲಿಕ್ ಅಭಾಸಾವಂದಿನಂಚ ಅವಿನ ಒರಿಪಾದ ನನದ ತಲೆಮಾರಿಗೂ ಕೊನೋಡುಂದು ಅರಪಂಡಿರ. ಯಕ್ಷಗಾನವನ್ನು ಅದರದ್ದೇ ಆದಂಥ ಶುದ್ಧತೆಯನ್ನು ಉಳಿಸಿಕೊಂಡು ಮುಂದಿನ ತಲೆಮಾರಿಗೆ ತಲುಪಿಸುವಂತಹ ಕೆಲಸವನ್ನು ನಾವು ಮಾಡಬೇಕು. ಯಾಕೆಂದರೆ ಅದು ಯಕ್ಷಗಾನವ, ನಾಟಕವ, ಭರತನಾಟ್ಯವ ಅಥವಾ ಸಂಗೀತವ ಅನ್ನುವ ಯಾವುದೋ ಗೊಂದಲಕ್ಕೆ ನಾವು ಪ್ರೇಕ್ಷಕರನ್ನು ಸಿಲುಕಿಸುವುದಲ್ಲ. ಆ ರೀತಿಯಲ್ಲಿ ಕೆಲವು ಕಡೆಯಲ್ಲಿ ಯಕ್ಷಗಾನಗಳು ಇವತ್ತು ಪ್ರದರ್ಶನಗೊಳ್ತಾ ಇದೆ. ಅಂತಹ ಯಾವುದೇ ಆಭಾಸಗಳು ಯಕ್ಷಗಾನದಲ್ಲಿ ಮುಂದುವರಿಯದೆ ಯಕ್ಷಗಾನವನ್ನು ಶುದ್ಧವಾಗಿ ಕಾಲಕ್ಕೆ ತಕ್ಕಂತೆ ಅದರ ಚೌಕಟ್ಟಿನೊಳಗೆ ಪರಿಷ್ಕರಿಸಿಕೊಂಡು ನಾವು ಅದನ್ನು ಪ್ರೇಕ್ಷಕರಿಗೆ ಮತ್ತು ಮುಂದಿನ ತಲೆಮಾರಿಗೆ ತಲುಪಿಸುವಂತಹ ಕೆಲಸ ಮಾಡಬೇಕು. ಆ ರೀತಿಯಿಂದ ಯಕ್ಷಗಾನಕ್ಕೆ ನಮ್ಮ ಋಣವನ್ನು ತೀರಿಸುವಲ್ಲಿ ನಾವು ಬದ್ಧರಾಗಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಪರ್ಯಾಯ ಶ್ರೀ ಕೃಷ್ಣಾಪುರ ಮಠಾಧೀಶರು ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಯಕ್ಷಗಾನದ ಸರ್ವೋತ್ತಮ ಅಭಿವೃದ್ಧಿಗೆ ಕಲಾರಂಗ ಕೊಡುಗೆ ಕೊಡ್ತಂಡು ಎಂಚ ಯಕ್ಷಗಾನ ಕಲೆನ ಒರಿಪಾವಲಿ ಯಕ್ಷಗಾನನು ಓ ಮಾರಕ ಅಂದು ತೆರೆದು ಅವಿನ ದೆತ್ತುಪಾಡಿನ ಕೆಲಸನು ಯಕ್ಷಗಾನ ಕಲಾರಂಗ ಮಲ್ತೊಂದುಂಡು ಪಂಡಿರ. ಇದಕ್ಕೆ ಯಾವ ರೀತಿ ನಾವು ಕೃತಜ್ಞರಾಗಿರುವುದು, ಯಾವ ರೀತಿ ನಾವು ಪ್ರತ್ಯುಪಕಾರ ಮಾಡಬೇಕು ಅದನ್ನು ನೀವು ಆಲೋಚನೆ ಮಾಡಬೇಕು. ನಿಮ್ಮ ಕಲೆಗೆ ನೀವು ನಿಷ್ಠರಾಗಿರುವುದೇ ನೀವು ಕಲೆಗೆ ನೀಡಬಹುದು, ದೇವರಿಗೆ ಅಥವಾ ಇವರಿಗೆ ಜನರಿಗೆ ನೀಡಬಹುದಾದಂತಹ ಒಂದು ಅತ್ಯುತ್ತಮ ಕೊಡುಗೆ ನನಗೆ ಅನಿಸ್ತದೆ. ನೀವು ಕೂತ್ಕೊಂಡು ಆಲೋಚನೆ ಮಾಡಿ ಯಾವ ರೀತಿ ನಮ್ಮ ಕಲೆಯನ್ನು ಬೆಳೆಸಲಿಕ್ಕೆ ಬರ್ತದೆ. ನೀವು ವೈಯಕ್ತಿಕವಾಗಿ ಕಲೆಯ ಬಗ್ಗೆ ವಿಶೇಷವಾಗಿ ಹೆಚ್ಚು ಹೆಚ್ಚು ಜ್ಞಾನ ಸಂಪಾದನೆ ಮಾಡಿ ಕಲೆಯನ್ನು ಬೆಳೆಸಲಿಕ್ಕೆ ಯಾವ ರೀತಿಯಲ್ಲಿ ಸಾಧ್ಯ ಇದೆ ಅಂತ ಅನ್ವೇಷಣೆ ಮಾಡಿ ಆ ರೀತಿಯಲ್ಲಿ ಕಲೆಗೋಸ್ಕರ ನಿಮ್ಮನ್ನು ಅರ್ಪಿಸಿಕೊಂಡರೆ ಖಂಡಿತವಾಗಿ ನೀವು ಇದರಿಂದ ಸಮಾಜದ ಹಿತವನ್ನು ಕಾಪಾಡ್ತೀರಿ. ಹಾಗೂ ಎಲ್ಲರಿಗೂ ನೀವು ಕೃತಜ್ಞತೆ, ನಿಮಗೆ ಯಾರು ಇದು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಕೃತಜ್ಞ ಎನ್ನುವುದನ್ನು ಸಂಪಾದನೆ ಮಾಡಿದಾಗ ಕೊಟ್ಟಾಗ
ಶಾಸಕರ ರಘುಪತಿ ಭಟ್ ಪಾತಿರ್ದು ಆಟದ ಕಲಾವಿದರಿಗೆ ಆಸ್ತಿ ಅದುಪುನ ಸಂಘಟನೆ ಕಲಾರಂಗ ಆಟದ ಕಲಾವಿದರನ್ನ ಸಂಪೂರ್ಣ ಇವರ ಉಪ್ಪುನೆಂದಾಂಡ ಅವು ಕಲಾರಂಗುಡು ಮಾತ್ರ ಪ್ರಾಮಾಣಿಕರನ್ನ ಒಟ್ಟಿಗೂ ಇಡೀ ಸಮಾಜ ಉಪ್ಪುನ ಪಂಪನಿಗೆ ಸಾಕ್ಷಿ ಯಕ್ಷಗಾನ ಕಲಾರಂಗ ಅಂತ ಅರ್ಪಂಡಿರ. ಬೇರೆ ಬೇರೆ ವೇಷಗಳಲ್ಲಿ ರಾಮನಾಗಿ ಕೃಷ್ಣನಾಗಿ ಬೇರೆ ಬೇರೆ ವೇಷದಲ್ಲಿ ಅವರ ಒಂದು ವೈಭವವನ್ನು ನೋಡುವಂಥವ್ರು ಇವತ್ತು ವೇಷ ಕಳಚಿ ಕಲಾವಿದರನ್ನು ನೇರವಾಗಿ ನೋಡುವಂಥ ಒಂದು ಅವಕಾಶ. ಹಾಗಾಗಿ ಆ ಎಲ್ಲ ಕಲಾವಿದರಿಗೆ ನನ್ನ ವಿಶೇಷವಾದಂಥ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸುನೀಲ್ ಕುಮಾರ್ ಅವರು ಇವತ್ತು ಬರುವಂಥ ಕಾರ್ಯಕ್ರಮದ ಪಟ್ಟಿ ಇತ್ತು. ಇವತ್ತು ಈಗ ಮುಖ್ಯಮಂತ್ರಿಗಳು ಈಗ ಆಗಮಿಸ್ತಾ ಇದ್ದಾರೆ ಮಂಗಳೂರಿಗೆ. ಹಾಗಾಗಿ ಅವರನ್ನು ಸ್ವೀಕರಿಸಲಿಕ್ಕೆ ಅವರು ಹೋಗಲೇಬೇಕಾದಂಥ ಅವಶ್ಯಕ ಮತ್ತು ನಾಳೆ ತಯಾರಿಯಲ್ಲಿದ್ದರಿಂದ ಅವರು ಪ್ರಾಯಶಃ ಬರಲಿಲ್ಲ. ಆದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಒಂದಷ್ಟು ಹೊಸತನವನ್ನು ಮತ್ತು ಕಲಾವಿದರಿಗೆ ಮತ್ತು ಕಲೆಗೆ ಹತ್ತಿರವಾದಂಥ ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಯಕ್ಷಗಾನ ಕಲಾರಂಗದ ಈ ಒಂದು ಸಮಾವೇಶದ ಒಂದು ಫಲಶ್ರುತಿಯನ್ನು ಬೇಡಿಕೆಗಳನ್ನು ಸುನೀಲ್ ಕುಮಾರ್ ಅವರಲ್ಲಿ ತಿಳಿಸಿ ಅದನ್ನು ಜಾರಿಗೆ ತರಲಿಕ್ಕೆ ನಾವು ನಿಮ್ಮ ಪ್ರಯತ್ನವನ್ನು ಖಂಡಿತವಾಗಿ ನಾನು ಸುನೀಲ್ ಕುಮಾರ್ರಿಗೆ ಮಾತಾಡ್ತೇನೆ. ಯಕ್ಷಗಾನ ಅಕಾಡೆಮಿ ಗುರುಕಾರ್ಯರ ಡಾಕ್ಟರ್ GL ಹೆಗ್ಡೆ, ಕಲಾವಿದರು ಬೊಕ್ಕ ದಾನೆ ಹಾರಾಡಿ ನಿತ್ಯಾನಂದ ಶೆಟ್ಟಿ, ಚಾರ್ಟರ್ಡ್ ಅಕೌಂಟೆಂಟ್ ಗಣೇಶ್ ಕಾಂಚನ್, ವಿದ್ವಾಂಸರು ಡಾಕ್ಟರ್ ಚಂದ್ರಶೇಖರ ದಾಮ್ಳೆ, MK ಭಟ್ ಕಡತೋಕ, ಕರುಣಾಕರ ಸಾಲಿಯನ್, ಕೆನರಾ ಬಸ್ ಧನಿಕ್ಲನ ಸಂಘದ ಗುರುಕಾರ್ಯರು ಸುರೇಶ್ ನಾಯಕ್, ರಂಗಾಯಣದ ಜೀವನ್ ರಾಮ್ ಸುಳ್ಯ, ಯಕ್ಷಗಾನ ಕಲಾರಂಗದ VG ಶೆಟ್ಟಿ ಬೊಕ್ಕ ಕಿಶನ್ ಹೆಗ್ಡೆ ಪಾಲ್ಗೊಂಡಿರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯರು, ಕುಡ್ಲಾ ತುಳುಕೂಟದ ಹಿರಿಯ ಸದಸ್ಯರು, ಅಖಿಲ ಭಾರತ ತುಳು ಒಕ್ಕೂಟದ ಪ್ರಧಾನ ಕಾರ್ಯಂತರಾದ ಬೆಂತಿನ ನಿಟ್ಟೆ ಶಶಿಧರ ಶೆಟ್ಟಿ ಬುಧಾರ ಪುಲ್ಯಕಾಂಡ ತೀರಿಯರು ಅರೆಗ್ 82 ವರ್ಷ ಪ್ರಾಯದಿತ್ತಂಡ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯರು, ಬಂಟೆರ್ನ ಮಾತೃ ಸಂಘದ ದುಂಬುದ ಕಾರ್ಯಂತರ ನಿಟ್ಟೆ ಶಶಿಧರ ಶೆಟ್ಟಿ ಬುಧಾರ ಪುಲ್ಯಕಾಂಡೆ ತೀರಿಯರು ಕುಡ್ಲದ ಪದಂಗಡಿಡು ವಾಸ ಮಾತೊಂದಿತ್ತಿನಾರಿಗೆ 82 ವರ್ಷ ಪ್ರಾಯದಿತ್ತಂಡ. ಬೇತೆ ಬೇತೆ ಸಂಘ ಸಂಸ್ಥೆಲೆಡು ಕಾರ್ಯ ಮಾತೊಂದಿತ್ತಿನ ಶಶಿಧರ ಶೆಟ್ಟಿ ಲಯನ್ಸ್ ಕ್ಲಬ್ ನಾಯಕರಾದ ತುಳುಕೂಟ ಕುಡ್ಲದ ಹಿರಿಯ ಸದಸ್ಯರಾದ ಶಾರದಾ ಕ್ಯಾಟರ್ಸ್ ಸಂಸ್ಥೆಲಿನ ಯಜಮಾನರಾದ ಪದಂಗಡಿ ಗಣೇಶೋತ್ಸವ ಸಮಿತಿದ ದುಂಬುದ ಗುರುಕಾರ್ಯರಾದ ಅಖಿಲ ಭಾರತ ತುಳು ಒಕ್ಕೂಟದ ಪ್ರಧಾನ ಕಾರ್ಯಂತರ ಇಂಚ ಬೇತೆ ಬೇತೆ ಸಂಘ ಸಂಸ್ಥೆಲೆಡು ಕರ್ತವ್ಯ ಮಲ್ತದಿತ್ತೆರ. ಜೂನ್ 4 ಮರಣದ ಅಕೇರಿದ ಕಿರಿಯಲ್ ನಡಪುಂಡು ನಿಟ್ಟೆ ಶಶಿಧರ ಶೆಟ್ಟಿ ತೀರ್ನೆಡ್ದವರ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಬೇಜಾರು ತಿರಿಪಾದಿರು. ಬ್ರಹ್ಮಕಲಶದ ಗೌಜಿಡುಪ್ಪುನ ಒಡಿಪುದ ಕಡಿಯಾಳಿ ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನಡು ರಾಜ್ಯಡೆ ಸುರೂತ ತಿರುಗುನ ಮರತ ಕರ್ಣಮುಚ್ಚಿಗೆ ಮಲ್ತದೇರ. ಬುಧವಾರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿರುಗುನ ಕರ್ಣಮುಚ್ಚಿಗೆ ಉದಿಪನ ಮಲ್ತೇರ. ಉಡುಪಿ ಜಿಲ್ಲೆದ ತಿರ್ಗಾಟೊಡುಪ್ಪುನ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬ್ರಹ್ಮಕಲಶದ ಗೌಜಿಡುಪ್ಪುನ ಒಡಿಪುದ ಕಡಿಯಾಳಿ ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನಗೂ ಪೋದು ಈಸೇಸ ಪೂಜೆ ಸಂದಾದ ಶ್ರೀದೇವಿನ ಇಂಬು ನಟ್ಟೊಂಡಿರ. ಕಡಿಯಾಳಿ ದೇವಸ್ಥಾನಡು ರಾಜ್ಯಡೆ ಸುರುತ ಸರ್ತಿ ತಿರುಗುನ ಮರತ ಕರ್ಣಮುಚ್ಚಿಗೆ ಮಲ್ಪಾದಿರ. ಅವೇನು ಮುಖ್ಯಮಂತ್ರಿಯರು ಉದಿಪನ ಮಲ್ತದ ಎಡ್ಡೆಪ್ಪು ಬೈಕಿಯರ. ಮಂತ್ರಿಯರಾಯನ ಗೋವಿಂದ ಕಾರಜೋಳ, ಆರ್ ಅಶೋಕ್, ವಿ ಸುನಿಲ್ ಕುಮಾರ್, ಕೋಟ ಶ್ರೀನಿವಾಸ ಪೂಜಾರಿ, ಬಸವರಾಜ ಬೊಮ್ಮಾಯರ್ನ ಒಟ್ಟುಗಿತ್ತೆರ. ಬೆಂಗಳೂರು ಟ್ರಾನ್ಸ್ಪೋರ್ಟ್ ಬಿಸಿನೆಸ್ ಮಲ್ತೊಂದಿತ್ತಿನ ಬೆದ್ರಾ ಮೂಲದ ಉದ್ಯಮಿ ಪ್ರಮೋದ್ ಹೆಗಡೆ ಬೆಂಗಳೂರು ಜೀವದ ತಂದಿರ ಇಂದಕ್ಕೆ ಕಾರಣ IPL ಬೆಟ್ಟಿಂಗ್ ಎಂದು ಪೊಲೀಸ್ ತನಿಖೆಡ್ದು ತೆರೆದು ಬೈದಂಡು.
ಬೆಂಗಳೂರು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಂತುನಿತ್ತಿನ ಬೆದ್ರಾ ಮೂಲದ ಉದ್ಯಮಿ ಪ್ರಮೋದ್ ಹೆಗಡೆ ಬೆಂಗಳೂರು ಜೀವದೆತ್ತೊಂದೆರ 18 ವರ್ಷದುಂಬು ಬೆಂಗಳೂರು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಶುರು ಮಲ್ತದಿತ್ತಿನ ಪ್ರಮೋದ್ ಇಂಚಿಪದ ದಿನಕ್ಲೆಡ್ ಕ್ರಿಕೆಟ್ ಬೆಟ್ಟಿಂಗ್ ಅಭ್ಯಾಸ ಮಲ್ತೊಂದೆರ IPL ಬೆಟ್ಟಿಂಗ್ ಕಾಸು ಪಾಡ್ದೆರ್ಗೆ ಆಂಡ ಬೆಂಗಳೂರು ಹೇಸರಘಟ್ಟ ಮಾರ್ಗದ ಹಾವನೂರು ಬಡಾವಣೆದ ಅರೆನೆಲ್ಲಡ್ ಕಂಟೆಲ್ಗು ಉರ್ಲು ಪಾಡ್ದು ಜೀವ ಬಿಡ್ತೆರ ಬೆಂಗಳೂರೆಡಿ ಟ್ರಾನ್ಸ್ಪೋರ್ಟ್ ವ್ಯವಹಾರ ವಿಸ್ತಾರ ಮಲ್ತದಿತ್ತಿನ ಪ್ರಮೋದ್ ಹೆಗಡೆ ವ್ಯವಹಾರಡು ನಷ್ಟ ಸಾಲ ಮಲ್ದಿರಂದು ವರದಿ ಆತಂಡ ಸಾಲದ ಕಾಸು ಕಟ್ಟಿರೆ ಸಾಧ್ಯ ಒಂದೇ ಬೇಜಾರಡಿತ್ತರ ಸಂಬಂಧದ ಒರಿಯಡ 30 ಲಕ್ಷ ರೂಪಾಯಿ ಸಾಲದ ತೊಂದರೆಗೆ IPL ಬೆಟ್ಟಿಂಗ್ ವಿಚಾರ ಪೊಲೀಸ್ ತನಿಖೆಡ್ದು ಗೊತ್ತಾತಂಡ ಸಂಬಂಧದ ಕ್ಲನ ಲೇಸ್ ವಂಜಿಗೆ ಪೋದಿತ್ತಿನ ಬಡಿದಿ ವೀಣ ಫೋನ್ ಮಲ್ಪನಗ ದೆಪ್ಪಂದೆ ಉಪ್ಪನಗ ಕಂಡರಿಯನ ದೋಸ್ತಿ ಶಶಿಗೌಡಗ ತೆರಿಪಾದಿರ ಶಶಿಗೌಡ ಪೋದುತುನಗ ಜೀವದ ತೊಂದಿನ ಗೊತ್ತಾತಂಡ ಬಾಗಲಗುಂಟ ಪೊಲೀಸರು ಮರಣೋತ್ತರ ಪರೀಕ್ಷೆ ನಡಪಾದ ಪ್ರಮೋದರ್ನ ಕುಟುಂಬದಕ್ಲೆಗ ಮರಣ ಬುಡ್ದು 10 ಶಾಖೆಲು ಉಪ್ಪುನ ಮಹಾವೀರ ಕೋಆಪರೇಟಿವ್ ಸೊಸೈಟಿ ಈ ವರ್ಷ 5 ಲಕ್ಷ ರೂಪಾಯಿ ಮುಟ್ಟ ಲಾಭ ಮಲ್ತಿನವು ಪೆರ್ಮೆದ ಸಂಗತಿಯಿಂದ ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರ್ಕಾರ್ಯರು ಸುರೇಶ್ ಬಳ್ಳಾಲ್ ಪಂತಿರ ಕುಡ್ಲ ಬಳ್ಳಾಲ್ ಬಾಗಡು ಬುಧಾರ ಸೊಸೈಟಿದ ಮಾನ್ಸೂನ್ ಗೋಲ್ಡ್ ಮೇಳ ಉದಿಪನ ಮಲ್ತದ ಪಾತಿರಿಯರ ಕುಡ್ಲ ಬಳ್ಳಾಲ್ ಭಾಗದ ಮಹಾವೀರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಾನ್ಸೂನ್ ಗೋಲ್ಡ್ ಮೇಳ ಅಟಣೆ ಮಲ್ತದಿತ್ತದ ಬುಧವಾರ ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರ್ಕಾರ್ಯರ ಸುರೇಶ್ ಬಳ್ಳಾಲ್ ಮಾನ್ಸೂನ್ ಗೋಲ್ಡ್ ಮೇಳ ಉದಿಪನ ಮಲ್ತಿರ ಈ ಪುರ್ತುಡು ಸುರೇಶ್ ಬಳ್ಳಾಲ್ ಪಾತಿರ್ದ ಮಹಾವೀರ ಸೊಸೈಟಿ ಇತ್ತ ಬಸೊಡು ಬುಳೆ ಒಂದು 10 ಶಾಖೆಲು ಕಾರ್ಯೋಡುಲ್ಲ ಈ ವರ್ಷ 5 ಲಕ್ಷದಾತ ಲಾಭ ಬೈದಂಡು ಒಂದುವೇ ರೀತಿಯ ಸೊಸೈಟಿ ಬುಲೆಚಲ ಒಂದು ದುಂಬು ಸಾಗಡ್ ಜೈನ ಸಮುದಾಯದ ಸುರೂತ ಸೊಸೈಟಿಗೆ ಮಾತೆರ್ಲ ಸಾಕಾರ ಕೊರ್ಲೆಂದು ಅರಕೆನುಂಡೆರ ಮಹಾವೀರ ಕೋಆಪರೇಟಿವ್ ಸೊಸೈಟಿ ಇವತ್ತು ಭಾಳ ಬೆಳೆಯುವಂಥ ಒಂದು ಸಂಸ್ಥೆ. ನಾವೀಗ ಈಗಾಗಲೇ 10 ಬ್ರಾಂಚ್ಗಳನ್ನು ಮಾಡಿದ್ದೇವೆ. ಬಹುಶಃ 40ರಿಂದ 50 ಲಕ್ಷವರೆಗೆ ಪ್ರಾಫಿಟ್ ಉಂಟು ಈ ವರ್ಷ. ಹಾಗಾಗಿ ಈ ಬಡ್ಡಿ ಈ ಲೋನ್ ಮೇಳದಲ್ಲಿ ಗೋಲ್ಡ್ ಲೋನ್ ಮೇಳದಲ್ಲಿ ನಾವು 18%ಇಂದ 14%ಗೆ ನಾವು ಅದಕ್ಕೆ ಹಣವನ್ನು ನೀಡ್ತೇವೆ, ಸಾಲವನ್ನು ಕೊಡ್ತಾಯಿದ್ದೇವೆ. ಅದು ಶುಲ್ಕರಹಿತ ಸಾಲವನ್ನು ನಾವು ಕೊಡ್ತಾಯಿದ್ದೇವೆ. ಈ ಒಂದು ಮಹಾವೀರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಜೈನರದ್ದು ಪ್ರಥಮ ಒಂದು ಕೋಆಪರೇಟಿವ್ ಸೊಸೈಟಿಯಾಗಿ ಇವತ್ತು ಮೂಡಿ ಬಂದಿದೆ. ಹಾಗಾಗಿ ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಇದೆ. ಈ ಗೋಲ್ಡ್ ಲೋನ್ ಮೇಲೆ ಏನಿದೆ ಇದು ಭಾಳ ಯಶಸ್ವಿಯಾಗಿ ನಡೆಯಲಿ. ಮಹಾವೀರ ಕೋಆಪರೇಟಿವ್ ಸೊಸೈಟಿದ ನಿರ್ದೇಶಕರ ರಾಜೇಶ್ ಕುಮಾರ್ ಅಮಟಾಡಿ, ಯೋಗ ಗುರು ಜಗದೀಶ್ ಶೆಟ್ಟಿ ಬಿಜಯ್, ಅಭಿವೃದ್ಧಿ ಅಧಿಕಾರಿ ಕಾರ್ತಿಕ್ಗೆ, ಹಿರಿಯ ಮ್ಯಾನೇಜರ್ ಸವಿತಾ ಬೊಕ್ಕ ಕರ್ತವ್ಯಡು ಒಪ್ಪುನಕ್ಲು ಗಿರಾಕಿಲು ಪಾಲ್ದೆತ್ತೊಂಡೆರ. ಜನರಲ್ ಮ್ಯಾನೇಜರ್ ಮಂಜುನಾಥ ಶೇಟ್ ಬ್ಯಾಂಕ್ದ ಏಳಿಗೆ ಬೊಕ್ಕ ಕಾರ್ಯಾಲಯನ ಬಗೆಟ್ ಮಾತಾ ಮಾಹಿತಿ ಕೊರಿಯರ. 2000 ಇಸ್ವಿಯಿಂದ PP ಹೆಗ್ಡೆಯವರ ಅಧ್ಯಕ್ಷತೆಯಲ್ಲಿ ಮಹಾವೀರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ತಕ್ಷಿಲ ಬಳ್ಳಾಲ್ ಬಾಗ್ ಮಂಗಳೂರು ಇಲ್ಲಿ ಪ್ರಾರಂಭಗೊಂಡಿತು. ಪಚ್ಪೆ, ಕದ್ರಿ ಹಾಗೂ ತೊಕ್ಕೊಟ್ಟು, ಉಜಿರೆ, ಸುರತ್ಕಲ್ ಹೊಸ 5 ಶಾಖೆ ಪ್ರಾರಂಭ ಮಾಡಿದ್ದೇವೆ. ಒಟ್ಟಾರೆ 58 ಕೋಟಿ ಡೆಪಾಸಿಟ್, 47 ಕೋಟಿ ಮುಂಗಡವನ್ನು ನಾವು ಕೊಟ್ಟು ಸಂಸ್ಥೆಯ ಒಂದು ಹೊಸ ಪ್ರಗತಿಯತ್ತ ಸಾಗಿದ್ದೇವೆ. ಈ ಮಾನ್ಸೂನ್ ಗೋಲ್ಡ್ ಲೋನ್ ಮೇಳವನ್ನು ನಾವು ಗ್ರಾಹಕರ ಬೆನಿಫಿಟಿಗೋಸ್ಕರ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಇವತ್ತಿನಿಂದ. ಗುರುಪುರ ಮಣಿಯಲ್ಪಳ್ಳಿದ ಓದಂಟಗೆ ಸಂಬಂಧ ನಡತಿನ ತಾಂಬೂಲ ಪ್ರಶ್ನೆ ಎತ್ತು ಬೊಕ್ಕ ಅಖಿಲ ಭಾರತ ವಿಚಾರವಾದಿಲನ ಸಂಘದ ಗುರ್ಕಾರ್ಯರು ಪ್ರೊಫೆಸರ್ ನರೇಂದ್ರ ನಾಯಕ್ ಜ್ಯೋತಿಷ್ಯರಿಗೆ 1 ಲಕ್ಷ ರೂಪಾಯಿ ಇನಾಮದ ಸವಾಲ್ ಪಾಡ್ದಿತ್ತೇರು. ಪಂತೊಡು 4 ಜ್ಯೋತಿಷರು ಪಾಲ್ದಿತ್ತೊಂದು ಜವಾಬ್ ಕೊರಿಯರೆ ಸೋತ್ ಹೋತೇರು. ಗುರುಪುರ ಮಣೇರ್ಪಳ್ಳಿದ ಓದಂಟಗ ಸಂಬಂಧ ನಡತಿನ ತಾಂಬೂಲ ಪ್ರಶ್ನೆ ಎತ್ತು ಬೊಕ್ಕ ಅಖಿಲ ಭಾರತ ವಿಚಾರವಾದಿ ಸಂಘದ ಗುರ್ಕಾರ್ಯರು ನರೇಂದ್ರ ನಾಯಕ್ ಜ್ಯೋತಿಷಿಲೆಗೆ ಸವಾಲ್ ಪಾಡ್ದು
ತಾನು ಸೀಲು ಮಲ್ತಿನ ಕವರ್ಲೆಡ್ ಇಂಚಿನ ಉಂಡೊಂದು ಪನ್ನುಡು ಸರಿಯಾದ ಪಂಡೆರಂಡ ಅಕ್ಲೆಗ್ 1 ಲಕ್ಷ ರೂಪಾಯಿ ಇನಾಮ್ ಕೊರ್ಪೆಂದು ಪಂಡದಿತ್ತೇರ. ಈ ಬಗೆಟ್ ನರೇಂದ್ರ ನಾಯಕ್ ಕುಡ್ಲಡ್ ಸುದ್ದಿ ಕುಟ್ಟೋಡು ಪಾತಿರ್ದು ತಾನು ಪಾಡಿನ ಸವಾಲನ್ನು 4 ಜ್ಯೋತಿಷ್ಯರ್ದೆ ತಂದು ಉತ್ತರ ಕೊರಿಯರೆ ಸೋತು ಪೋತಿರಂದು ಪಂಡೆರ. ಮೇ 26 ಕಾಂಡೆ 11:33 ನರೇಂದ್ರ ನಾಯಕ್ 7 ಕವರ್ ಸೀಲು ಮಲ್ತದಿತ್ತೇರ. ಸುರುತ್ತಲ ಕೊಟ್ಟೆಡು ದಾಲ ಪಾಡ್ದುಜೇರ ರಡ್ಡನೇ ಕವರ್ದ ಉಲೈ $1, ಮೂಜನೇಟ್ ಅರಬ್ ದೇಶದ 10 ದಿರಂ, 4ನೇ ಡೇಟ್ ನೇಪಾಳದ ₹20, 5ನೇಟ್ ಸಿಂಗಾಪುರದ $10 ಬಿಲ್. ಆಜನೆ ಕವರ್ಡ್ ಆಸ್ಟ್ರಾಲಜಿ ಹ್ಯಾಸ್ ಫ್ಲಾಪ್ಡ್ ಮಿಸರೇಬಲ್ ಒನ್ಸ್ ಅಗೇನ್ ಇಂಚ ಬರೆದು ಪಾಡ್ದಿತ್ತೇರ. 7ನೇ ಲಕೋಟೆಡ್ ಭಾರತದ $10 ದಿದ್ದಿತ್ತೇರ. 7 ಆಜೆಗೆ ಉತ್ತರ ಕೊಡ್ದು ಐಟ್ 5 ಸರಿ ಬತ್ತಂಡ 5 ಜನ ಜ್ಯೋತಿಷ್ಯರಿಗೆ 1 ಲಕ್ಷ ರೂಪಾಯಿ ಇನಾಮ್ ಕೊರ್ಪನೊಂದು ಸವಾಲು ಪಾಡ್ದಿತ್ತೇರ. ಮೇ 31 ರಾತ್ರಿ 12 ಗಂಟೆ ಮುಟ್ಟ ಸವಾಲಿಗೆ ಜವಾಬು ಕೊರಲಿತ್ತಂಡ 4 ಜನ ಜ್ಯೋತಿಷ್ಯರು ಉತ್ತರ ಕೊಡ್ತೇರ. 1 ಕವರ್ ಕಾಲಿಂದು ಒರಿ, ಆಜಿ ಕವರ್ ಕಾಲಿಂದು ನನೂರಿ, ಕರೆನ್ಸಿ ಭಸ್ಮ ಪೂ ದೈವ ದೇವರನ ಪಟ ಉಂಡೊಂದು ಉತ್ತರ ಕೊಡ್ದಿತ್ತೇರ. ಬೊಕೊರಿ ಮಣೇಲ್ ಪಳ್ಳಿದ ಅಡಿಟ್ ದೇವಸ್ಥಾನ ಉಂಡೊಂದು ಬರೆದಿತ್ತೇರ. ಒಂದು ಸವಾಲಡು ಬರ್ಪುಜಿ ಅಂಚಾದವೇನ ಕೈ ಬಿಡ್ತುಣೊಂದು ನರೇಂದ್ರ ನಾಯಕ್ ಪಂಡೇರ. ಜ್ಯೋತಿಷ್ಯ ಹೇಳೋರಿಗೆ ಭಾಳ ಇಂಪಾರ್ಟೆಂಟ್ ಏನಂದರೆ ಗಡಿ. ಸೊ ಇದನ್ನು ಮೇ 26 11:33 ಸೀಲ್ ಮಾಡಿದ್ದೇವೆ. ಇವತ್ತು 10:30 ಓಪನ್ ಮಾಡ್ತೀವಿ ಅಂತ ಇದನ್ನು ಅನೌನ್ಸ್ ಮಾಡಿದ್ದೇವೆ. ಆಮೇಲೆ ಈಗಿನ ಕಾಲ ರ್ಯಾಪಿಡ್ ಕಮ್ಯುನಿಕೇಷನ್ ಈಗ ತತ್ಕಾರಣ ಮೇಲ್ ಬೇಡ, ವಾಟ್ಸ್ಯಾಪ್ ಮಾಡಿ, ಇಲ್ಲೇ ಹೋದರೆ ಇಮೇಲ್ ಮಾಡಿ ಅಂತ ಕಂಡೀಷನ್ಸ್ ಆಗಿದೆ. ಆದರೆ ಇಷ್ಟವರೆಗೆ ಬಂದಿರೋದು 4 ಎಂಟ್ರೀಸ್, ಓನ್ಲಿ 4. ಆಮೇಲೆ ಇದರ ಕಂಟೆಂಟ್ಸ್ ನಮ್ಗೆ ಗೊತ್ತಿಲ್ಲ. ಇದನ್ನು ಸೀಲ್ ಮಾಡಿದೆ, ಸಿಗ್ನೇಚರ್ ಇದೆ. ಕೆಲವು ಮೀಡಿಯಾದವರು ಇದನ್ನು ತೆಗೆಯಲಿಕ್ಕೆ ಬಂದವರು, ಟಿ ವಿಯವರು, ಅವರು ಇದರ ಮೇಲೆ ಸೈನ್ ಮಾಡಿದ್ದಾರೆ. ಇದನ್ನು ನಾವು ಈಗ ಪ್ರೆಸ್ನವರ ಸಮ್ಮುಖದಲ್ಲಿ ಓಪನ್ ಮಾಡಿ ಖಾಲಿ. ಪ್ಲೀಸ್ ನೋಟ್ ಎನ್ವಲಪ್ ನಂಬರ್ 1 empty. ಒಂದು ಪೇಪರ್ನ ಒಳಗೆ $1 ಬಿಲ್, $10 dirhams, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೆಂಟ್ರಲ್ ಬ್ಯಾಂಕ್. ಒಬ್ಬರು ಶೈಲಾ ಅಂತೇಳಿ ಆ ಸ್ಕ್ರೀನ್ಶಾಟ್ ಇದೆ ಅಂತ, ಇನ್ನೊಬ್ಬರು ಶೆಣೈ ಅಂತೇಳಿ, ಇನ್ನೊಬ್ಬರು ಅಶೋಕ್ ಇಳಂತಿಲ್ಲ ಅಂತ, ಇನ್ನೊಬ್ಬರದು ನನಗೆ ಗೊತ್ತಿಲ್ಲ. ಅದು ನಾನು ಪ್ರಿಡಿಕ್ಷನ್ ಆಗಿ ತಗೊಳ್ಳಿಲ್ಲ, ಯಾಕೆಂದರೆ ಅದು ಇದಕ್ಕೆ ಸಂಬಂಧಪಡ್ತಿದೆ. ಯಾವ ಖ್ಯಾತ ಜ್ಯೋತಿಷಿಗಳು ನಮ್ಮ ಪ್ರಿಡಿಕ್ಷನನ್ನು ಹೇಳ್ತಿದ್ದಾರೆ. ಕುಡ್ಲ ಕೊಡಿಯಾಲಬೈಲ್ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿಡ ಶಾಲೆ ಸುರು ಸಂಭ್ರಮ ಬುಧಾರ நடத்தண்ட. ರಂಗೋಲಿ ಪಾಡ್ದು ತೋರಣ ಕಟ್ಟದ ಸಿಂಗಾರಾದಿತ್ಯನ ಸಂಸ್ಥೆಡ್ ಬರವು ಕಲ್ಪಾವನಕ್ಲು ಪುಡಿ ಜೋಕ್ಲಿಗೆ ಆರತಿ ಪತ್ತದ ಮುಂಡುಗು ಬೊಟ್ಟು ಪಾಡ್ದು ಜೋಕ್ಲಿನ ಶಾಲೆಗೆ ಎತ್ಕೊಂಡೇರ. ಕುಡ್ಲದ ಕೊಡಿಯಾಲಬೈಲ್ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಲನ ಶಾಲೆ ಸುರು ಗೌಜಿ ಬುಧಾರ நடத்தண்ட. ರಂಗೋಲಿ ಪಾಡ್ದು ತೋರಣ ಕಟ್ಟದ ಸಿಂಗಾರ ಮಂತದಿತ್ತೆರ. ಬರವು ಕಲ್ಪನಕ್ಲು ಪುಡಿ ಜೋಕ್ಲಿಗೆ ಆರತಿ ಪತ್ತದ ಮುಂಡೋಗು ಬೊಟ್ಟ ಪಾಡಿಯರ. ಜೋಕುಲು ಟೀಚರ್ಲನ ಕಾರಗ ಅಡ್ಡ ಪುಡ್ದು ಆಶೀರ್ವಾದ ದಿತ್ತೊಂಡೇರ. ಬರುವ ತಪ್ಪೆ ಸರಸ್ವತಿ ಶಾರದೆಗೆ ತೊಡರ ಬುಲ್ಪದಿದ್ದ ಚಿತ್ರಪಟಕ್ಕೂ ಪುರ್ಪ ಅರ್ಪಣೆ ಮಾಡ್ತಾರ. ಬರವು ಕಲ್ಪನಾಕಲ್ನ ಒಟ್ಟು ಸೇರಿದು ಜೋಕುಲು ಭಜನೆ ಮಂತ್ರ ಪಠಾಣೆ ಮಾಡ್ತಾರ. ಪ್ರಿನ್ಸಿಪಾಲರು ಸುನೀತಾ ವಿಮಡಿ, ಒತ್ತು ಪ್ರಿನ್ಸಿಪಾಲರು ದಯಾನಂದ ಕಟೀಲ್ ಇತ್ತದ ಜೋಕ್ಲಿಗೆ ಎಡ್ಡೆಪ್ಪದ ಪಾತ್ರ ಪಂಡ್ಯರ. Once again, we are here. It is customary in our school, the first day will be bhajan, chanting of shlokas, seeking the blessing of Sharada Mata.
It is every year will start the session, academic year 2022-23. This year we are starting. On behalf of management, principal and all the teaching and non-teaching faculty members, Sharada family, we welcome you all. I'm sure all of you are prepared to come to school now. The monsoon started, but today it has been very kind and it hasn't rained during the time when you come to school. Morning there was a little bit of drizzling was going on, but still monsoon has to come in time. It has to come. Rain in time. It has to come. Seasons it has to repeat and go on in its usual mode. That is different. Anyway, God has been very kind and you are here, all of you. I'm very happy to see you all. ಪ್ರಧಾನಿ ನರೇಂದ್ರ ಮೋದಿಯರ್ನ 8 ವರ್ಷದ ಆಡಳಿತದಲೆಕ್ಕೊಡು ಬಂಟ್ವಾಳೋಡು ಶಾಸಕರ ರಾಜೇಶ್ ನಾಯ್ಕ್ ಉಳಿಪಾಡಿ ದುಂಬಾಳ್ತೆಡು ಜೂನ್ 17 ಮುಟ ಸೇವೆ ಸುಶಾಸನ ಬೊಕ ಬಡವೇರ್ನ ಕಲ್ಯಾಣ ಪಂಪನ ಕಾರ್ಯಕ್ರಮ ಅಟ್ಟಣೆ ಮಂದನಂದು ಬಂಟ್ವಾಳ ಬಿಜೆಪಿ ಗುರ್ಕಾರ್ಯರ ದೇವಪ್ಪ ಪೂಜಾರಿ ಸುದ್ದಿ ಕೊಟ್ಟುಡು ತಿರಿಪಾದೆರು. ಬಂಟ್ವಾಳ ಬಿಜೆಪಿ ಗುರ್ಕಾರ್ಯರ ದೇವಪ್ಪ ಪೂಜಾರಿ ಬಿಜೆಪಿ ಆಫೀಸ್ ಸುದ್ದಿ ಕೊಟ್ಟುಡು ಪಾತಿರ್ದು ಪ್ರಧಾನಿ ನರೇಂದ್ರ ಮೋದಿಯರ್ನ ಆಡಳಿತಗು 8 ವರ್ಷ ದಿಂಜಿನಲ್ಲಿ ಕೂಡ ಐತ ವರ್ಷಾಚರಣೆ ಆದ ಸೇವೆ ಸುಶಾಸನ ಬೊಕ ಬಡವೇರ್ನ ಕಲ್ಯಾಣ ಪಂಪನ ಕಾರ್ಯಕ್ರಮ ಬಂಟ್ವಾಳೋಡು ಶಾಸಕರ ರಾಜೇಶ್ ನಾಯ್ಕ್ ಉಳಿಪಾಡಿ ದುಂಬಾಳ್ತಿಡು ಜೂನ್ 17 ಮುಟ ಸರಣಿ ಕಾರ್ಯಕ್ರಮ ಆದ ನಡಪರೆ ಉಂಡೊಂದು ಪಂಡೆರ. ಜೂನ್ 5 ಕಾಂಡೆ 11 ಗಂಟೆಗೆ ಬೀಸಿ ರೋಡ್ದ ಗೀತಾಂಜಲಿ ಕಲ್ಯಾಣ ಮಂಟಪಡು ರೈತರ್ನ ಸಭೆ ಮಧ್ಯಾಹ್ನ ಪರಿಶಿಷ್ಟ ಪಂಗಡ ಮೋರ್ಚಾರ್ದಾಕ್ಲಿನ ಸಮುದಾಯ ಕೊರ್ನ ಸವಲತ್ತಲಿನ ಬಗೆಟ್ ಸಭೆ ಜೂನ್ 9 ಪೊಂಜೋಲೆನ ಸಭೆ 14 ಯುವ ಮೋರ್ಚಾರ್ದ ವಿಕಾಸ ತೀರ್ಥ ಬೈಕ್ ಜಾಥಾ ದೀವೊಂದುಂಡು ಪಂಡೆರ. 15 ದಿನ ಕಾಲ ಸಭೆ ಜನಸಂಪರ್ಕ ಸರಕಾರದ ಯೋಜನೆಗಳ ಪ್ರಚಾರ ಸಾಧಕರಿಗೆ ತಮ್ಮನ ಇಂಚಿತಿ ಬೇತೆ ಬೇತೆ ಕಾರ್ಯಕ್ರಮಗಳು ನಡಪರೆ ಉಂಡೊಂದು ಬಂಟ್ವಾಳ ಬಿಜೆಪಿ ಗುರ್ಕಾರ್ಯರ ದೇವಪ್ಪ ಪೂಜಾರಿ ಪಂಡೆರ. ಕ್ಷೇತ್ರ ಬಿಜೆಪಿ ಪ್ರಧಾನ ಕಾರ್ಯಂತರ ಡೊಂಬಯ್ಯ ಅರಳ, ರವಿಶೆಟ್ಟಿ ಕಾರ್ಲ, ಒತ್ತು ಗುರ್ಕಾರ್ಯರ ಚಿದಾನಂದ ರೈ ಕಕ್ಯ, ಕಾರ್ಯಂತರ ಗಣೇಶ್ ರೈ ಮಾಣಿ, ಪುರುಷೋತ್ತಮ ಶೆಟ್ಟಿ ವಾಮದ ಪದವು, ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯಂತರ ಸುದರ್ಶನ್ ಬಜ ಸುದ್ದಿ ಕೊಟ್ಟಿರುತ್ತಾರೆ. ನರೇಂದ್ರ ಮೋದಿ ಅವರ 8 ವರ್ಷದಲ್ಲಿ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ವಿಶೇಷವಾಗಿ ಆಯುಷ್ಮಾನ್ ಯೋಜನೆ, ಉಜ್ವಲ ಯೋಜನೆ, ಜನ್ಧನ್ ಯೋಜನೆ, ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ, ಸ್ವಚ್ಛ ಭಾರತ್ ಯೋಜನೆ, ಕಿಸಾನ್ ಸಮ್ಮಾನ್ ನಿಧಿ, ಮುದ್ರಾ ಯೋಜನೆ ಹಾಗೂ ದಲಿತ ಕಲ್ಯಾಣ ಮುಖಾಂತರ ಅನೇಕ ಜನಪರವಾಗಿ ಇರುವಂಥ, ಅದೇ ರೀತಿ ಜನರಿಗೆ ಮುಟ್ಟುವಂಥ ಅನೇಕ ಯೋಜನೆಗಳನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಈ ದೇಶದಲ್ಲಿ ಕೊರೋನಾದಿಂದಾಗಿ ಅದೆರಡು ಈ ಸಂಭ್ರಮಾಚರಣೆ ಮಾಡಲಿಕ್ಕಾಗಲಿಲ್ಲ. ಈಗ ಕೊರೋನಾದ ಅಲೆ ಕಡಿಮೆ ಆಗಿದೆ. ಜನರು ದಿನನಿತ್ಯ ತಮ್ಮ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದೀಗ ಈ 8ನೇ ವರ್ಷದ ಸಂಭ್ರಮಾಚರಣೆಯನ್ನು ನಾವು ಮಂಗಳದ ಮೂಲಕದಲ್ಲಿ ಮಾಡಬೇಕು ಎನ್ನುವಂಥದ್ದು ಯೋಚನೆ. ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.